वक्रतुंड महाकाय कोटिसूर्य समप्रभा निर्विघ्नं कुरु मे देवा सर्वकार्येषु सर्वदा भूतनाथ सदानंदं सर्वभूतदयापरा रक्ष रक्ष महाबाहु शास्त्रे तुभ्यं नमो नमः स्वामी शरणमಯ್ಯಪ್ಪ। ಈ ಶಿಬಿರದ ಉದ್ಘಾಟನೆಯನ್ನು ಈಗಾಗಲೇ ಮಾಡಿದ್ದೇವೆ. ಉದ್ಘಾಟನೆಗೆ ಆಗಮಿಸಿದಂಥ ನಮ್ಮ ಕ್ಷೇತ್ರದ ಹಲವಾರು ವರ್ಷಗಳಿಂದ ಕ್ಷೇತ್ರದ ಪರವಾಗಿ ದುಡಿದ ಕ್ಷೇತ್ರದ ಸದಸ್ಯರು ಆದಂಥ ಪ್ರೊಫೆಸರ್ ಶ್ರೀ ರಾಧಾಕೃಷ್ಣ ಕಾಪಿಕಾಡ್ ಇವರು ಈಗಾಗಲೇ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇವರನ್ನು ಕ್ಷೇತ್ರದ ಪರವಾಗಿ ಹಾಗೂ ಎಲ್ಲ ಸಂಸ್ಥೆಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ತೀರೋಗಿದ್ದಾರೆ, 12 ವರ್ಷ ಆಯಿತು. ಅವರ ಸ್ಮರಣಾರ್ಥವಾಗಿ ನಾವು ಈ ಒಂದು ಶಿಬಿರವನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ಏರಿಯಾದ ಅಲ್ಲದೆ ರಕ್ತದಾನದಲ್ಲಿ ಹಲವರ ಜೀವ ಉಳಿಸುವಂತ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಉತ್ಸವ ಸಂದರ್ಭದಲ್ಲಿ ಮಕ್ಕಳಿಗೆ ಪ್ರೋತ್ಸಾಹನ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, 2 ತಿಂಗಳು ನಿರಂತರ ಇಲ್ಲಿ ಅನ್ನದಾನ ನಡೀತಾ ಇರ್ತದೆ. ಇದೆಲ್ಲದಕ್ಕೂ ನಮಗೆ ಪ್ರೇರಣೆ ಬಹುಶಃ
ದಿವಂಗತರಾದಂಥ KR ಪ್ರಭಾಕರ್ ಗುರುಸ್ವಾಮಿಯವರು, ಇವರನ್ನು ಸ್ಮರಿಸುವುದಕ್ಕೋಸ್ಕರ ನಾವು ಅವರ ಆ ಹೆಸರು ಶಾಶ್ವತವಾಗಿರಬೇಕು ಅನ್ನುವಂಥ ಇದರಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಾ ಇದ್ದೇವೆ. ಅದಕ್ಕೆ ನಮಗೆ ಹಲವಾರು ಸಂಸ್ಥೆಗಳು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಇವರೆಲ್ಲರನ್ನು ಹಾಗೂ ಈ ಶಿಬಿರಕ್ಕೆ ಬಂದಂತ ಎಲ್ಲರನ್ನು ಈ ಸಮಯದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಮಿ ಶರಣೆ. ಪ್ರಭಾಕರನ್, ನಾನು ಅವರನ್ನು ಸಮೀಪದಿಂದ ಬಲ್ಲ ವ್ಯಕ್ತಿ. ನಾನು ತಿಳ್ಕೊಂಡಂತೆ ಬಹಳ ಸಜ್ಜನ ವ್ಯಕ್ತಿ, ನಿಸ್ವಾರ್ಥ ಭಾವನೆಯಿಂದ ಆ ವ್ರತದ ಸಂದರ್ಭದಲ್ಲಿ ಸಂಪೂರ್ಣ 40-45 ದಿವಸಗಳು ಕೂಡ ಇಲ್ಲಿ ಬಂದು ಪ್ರತಿಯೊಬ್ಬ ಮಾಲಾಧಾರಿ ಜೊತೆ ನಿಕಟ ಸಂಪರ್ಕವನ್ನು ಇರಿಸಿಕೊಂಡು ಅವರಿಗೆ ಹಿತಬೋಧನೆಗಳನ್ನು ಮಾಡಿಕೊಂಡು ಅದೇ ರೀತಿಯಲ್ಲಿ ಮುಂದಕ್ಕೂ ಕೂಡ ನಾವೆಲ್ಲ ಅವರ ಶಿಷ್ಯ ವರ್ಗ ಈ ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಬೇಕು ಅಂತ ಅವರ ಹಾರೈಕೆಯಾಗಿತ್ತು. ಇಲ್ಲಿ ನಿರಂತರವಾಗಿ ಈಗ ಸಾಮಾನ್ಯವಾಗಿ ಶಬರಿಮಲೆಯ ಈ ವ್ರತಧಾರಿಗಳು ಮಾಲಾಧಾರಣೆ ಮಾಡಿದ ಬಳಿಕ ಅವರು ಸಾಮಾನ್ಯವಾಗಿ ಜನವರಿ 14ರ ಅಂತಿಮ ದರ್ಶನಕ್ಕೆ ಹೋಗುವವರೆಗೆ ಇಲ್ಲಿ 2 ತಿಂಗಳವರೆಗೆ ಅನ್ನದಾನ ನಡೀತಾ ಇದೆ. ದಾನಗಳಲ್ಲಿ ಮಹತ್ತರವಾದಂಥ ದಾನ ಅನ್ನದಾನ. ಆದರೆ ಅದಕ್ಕಿಂತ ಶ್ರೇಷ್ಠ ದಾನ ಏನು ಅಂತಂದರೆ ರಕ್ತದಾನ. ರಕ್ತದಾನ ಇವತ್ತು ಜೀವವನ್ನು ಉಳಿಸ್ತದೆ. ನಮಗೊಂದು ಸೀಸೆ ಅಥವಾ ಕನಿಷ್ಠ ಒಂದು 300 ಮಿಲಿಲೀಟರ್ನಷ್ಟು ಕೂಡ ರಕ್ತ ಸಿಗದೇ ಇದ್ದರೆ ಜೀವವನ್ನು ನಾವು ತೊರಿಬೇಕಾದಂಥ ಸಂದರ್ಭಗಳು ಬಂದೋಗುತ್ತವೆ. ನಾವೆಲ್ಲ ಇವತ್ತು ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಕ್ರೈಸ್ತ, ಹಿಂದೂ, ಮುಸಲ್ಮಾನ, ಗಾಣಿಗ, ಬಿಲ್ಲವ, ಗೌಡ, ಬಂಟ, ಹೀಗೆ ನಾನಾ ರೀತಿಯಲ್ಲಿ ಹೊಡೆದಾಡ್ತಾ ಇದ್ದೇವೆ. ಎಷ್ಟೋ ಲೀಟರ್ ಗಟ್ಟಲೆ ರಕ್ತ ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ, ಚರಂಡಿ ಸೇರ್ತಾ ಇದೆ. ಸಾಮಾನ್ಯವಾಗಿ ನೀವು ಗಮನಿಸಿರ್ಬೋದು, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ಬರುವಂತಹ ಈ ವಿಚಾರಗಳಲ್ಲಿ ಬರ್ತದೆ ಏನು ಅಂತಂದರೆ, ರಕ್ತವನ್ನು ದಾನ ಮಾಡಿ ರಸ್ತೆಯಲ್ಲಿ ದಾನ ಮಾಡಬೇಡಿ ಅಂತ. ಇದರ ಅರ್ಥ ಏನು ಅಂತಂದರೆ 2 ರೀತಿಯಲ್ಲಿ ನಾವು ಅರ್ಥೈಸ್ಕೊಳ್ಬೋದು. ಒಂದು, ಆಗುವಂಥ ಅಪಘಾತಗಳು. ಅದೇ ರೀತಿಯಲ್ಲಿ ನಾವು ಪರಸ್ಪರ ವಿರೋಧಿಗಳಾಗಿದ್ದುಕೊಂಡು ಮನುಷ್ಯತ್ವವನ್ನು ಮರೆತು ಹೊಡೆದಾಡುವಂಥ ಸಂದರ್ಭಗಳು, ಈ ರಕ್ತ ಚೆಲ್ಲಿ ಹೋಗ್ತಿರುವಂಥದ್ದು. ನಾವು ಉಸಿರಾಡುವ ಗಾಳಿ ಒಂದೇ, ನಾವು ಕುಡಿಯುವ ನೀರು ಒಂದೇ, ನಾವು ಪಡೆಯುವಂಥ ಸೂರ್ಯನ ಬೆಳಕು ಒಂದೇ, ಚಂದ್ರನ ಬೆಳಕು ಒಂದೇ, ನಿಸರ್ಗ ದತ್ತವಾಗಿ ಬರುವಂತಹ ಮಳೆ ಎಲ್ಲರನ್ನೂ ಅದು ಸಂತೈಸ್ತದೆ. ಅದೇ ರೀತಿಯಲ್ಲಿ ನಮಗೆ ಬೇಕಾದಂಥ ಆಹಾರವನ್ನು ದೊರಕಿಸ್ಕೊಡ್ತದೆ. ನಾವು ಮಾತ್ರ ಅಲ್ಲ, ಪ್ರಕೃತಿಯಲ್ಲಿ ಸಣ್ಣ ಒಂದು ಕೀಟದಿಂದ ಹಿಡಿದು ಆನೆಯಂಥ ಬೃಹತ್ ಪ್ರಾಣಿಯನ್ನು ಕೂಡ ಸಲಹುವಂಥ ಈ ಪ್ರಕೃತಿ ಮಾತೆಯಾಗಿದೆ. ಆದರೆ ಅದನ್ನೆಲ್ಲ ಮರೆತು ನಾವಿವತ್ತು ಕೊಡ್ದಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಾನು ಅಯ್ಯಪ್ಪ ಸೇವಾ ಸಮಿತಿ ಹಾಗೂ ಇವರ ಜೊತೆ ಸೇರಿಕೊಂಡಂಥ ಎಲ್ಲ ಸಂಘ ಸಂಘಟನೆಗಳನ್ನು ನಾನು ಅಭಿನಂದಿಸ್ತಿದ್ದೇನೆ. ಯಾಕೆ ಅಂತಂದರೆ, ರಕ್ತವನ್ನು ಚೆಲ್ಲುವುದಲ್ಲ, ರಕ್ತವನ್ನು ಕೊಟ್ಟು ನಾವು ಜೀವ ಉಳಿಸಬೇಕು ಅಂತ. ನಾವು ಮಾತಾಡ್ತೀವಿ ಸಾಮಾನ್ಯವಾಗಿ ರಕ್ತ ಸಂಬಂಧ ಅಂತ. ರಕ್ತ ಸಂಬಂಧ ಅಂತ ಅಂದರೆ ಏನು? ನಮ್ಮ ಅಪ್ಪ ಅಮ್ಮ ಮಾತ್ರ ರಕ್ತ ಸಂಬಂಧಿಗಳಲ್ಲ, ನಾವು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಖಂಡಿತ ರಕ್ತ ಸಂಬಂಧಿಗಳಾಗಿದ್ದಾರೆ. ನಾನೇನಾದರೂ ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿ ನನಗೇನಾದ್ರು ಶುಶ್ರೂಷೆ ಬೇಕಾದಾಗ, ರಕ್ತದ ಅವಶ್ಯಕತೆ ಇದ್ದಾಗ ನಾನು ಅದು ಯಾರದ್ದು ರಕ್ತ ಅಂತ ಕೇಳೋದಿಲ್ಲ, ಅಥವಾ ಕೇಳುವಂಥ ಅವಧಾನವಿರೋದಿಲ್ಲ, ಕೇಳಲಿಕ್ಕೆ ಅವಕಾಶವಿರೋದಿಲ್ಲ. ಯಾವುದೇ ರಕ್ತವಾಗಲಿ ನಮಗದು ಹರಿದು ಬರಲಿ, ನಮಗದು ಬರಲಿ ಅಂತ. ನೀವು ಇತ್ತೀಚೆಗೆ ಒಂದು ವಾಟ್ಸಪ್ಪಲ್ಲಿ ನೋಡಿರ್ಬೋದು, ಯಾವುದೋ ಒಂದು ಅಪಘಾತದಲ್ಲಿ ಮರಣಿಸಿದಂಥ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ನೀಡ್ತಾಳೆ, ಜನ್ಮ ನೀಡಿ ಸತ್ತೋಗ್ತಾಳೆ. ಆ ಮಗು ಅಳ್ಲಿಕ್ಕೆ ಶುರು ಮಾಡ್ತದೆ. ಮಗು ಅಳ್ಲಿಕ್ಕೆ ಶುರು ಮಾಡಿದರೆ ಏನು ಮಾಡಿದ್ರೆ ಆ ಮಗು ಅಳು ನಿಲ್ಲಿಸೋದಿಲ್ಲ. ಅಜ್ಜಿ ಪ್ರಯತ್ನ ಮಾಡ್ತಾರೆ, ಆಮೇಲೆ ತಂದೆ ಪ್ರಯತ್ನ ಮಾಡ್ತಾರೆ, ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಆದರೆ ಆ ಮಗುವಿನ ತಾಯಿಯ ಹೃದಯವನ್ನು ಪಡೆದಂಥ ವ್ಯಕ್ತಿ ಬಂದು ಆ ಮಗುವನ್ನು ಆಲಿಂಗಿಸಿದಾಗ ಆ ಮಗು ಅಳುವನ್ನು ನಿಲ್ಲಿಸ್ತದೆ. ನೋಡಿ ಎಷ್ಟು ಸಂಬಂಧ, ಎಂಥ ಒಳ್ಳೆಯ ಸಂಬಂಧ ಇದು. ಅದು ನಿಜವಾದ ರಕ್ತ ಸಂಬಂಧ. ಅದು ಬರೀ ರಕ್ತದಾನ ಮಾತ್ರವಲ್ಲ, ಇವತ್ತು ಅಂಗದಾನಗಳನ್ನು ಕೂಡ ನೀಡುವುದನ್ನು ನಾವು ಗಮನಿಸ್ತಿದ್ದೇವೆ. ಇದು ಮಹತ್ತರವಾದ ಕೆಲಸ, ಇದು ದೇವರ ಕೆಲಸ. ಅದು ಬಿಟ್ಟು ನಾವು ಅನಾವಶ್ಯಕವಾಗಿ ಹೊಡ್ಕಾಡ್ಕೊಂಡು ಇರುವಂಥದ್ದು ಏನು ಪ್ರಯೋಜನ ಇಲ್ಲ. ಸ್ವಾಮಿ ಅಯ್ಯಪ್ಪನ ಗುಡಿಯಲ್ಲಿದೆ, ಅಥವಾ ಸಾಮಾನ್ಯವಾಗಿದ್ದು ಎಲ್ಲ ಕಡೆ ಕಂಡು ಬರುವಂತಹ, ಅಥವಾ ನಮ್ಮ ಈ ಪುರಾತನ ವೇದಶಾಸ್ತ್ರಗಳಲ್ಲಿ ಬರುವಂತಹ ಒಂದು ವಿಚಾರ ತ್ವತ್ವಂ ಮಸಿ ಅಂತ.
ಅದು ಬಹಳ ಪ್ರಮುಖವಾದಂಥ ವಿಚಾರ. ಇಲ್ಲಿ ಅಯ್ಯಪ್ಪನಿಗೆ ಯಾವುದೇ ಭೇದ ಭಾವ ಇಲ್ಲ. ಅದನ್ನು ನನಗನ್ನಿಸ್ತದೆ ಈ ರಕ್ತದಾನ ಶಿಬಿರಲ್ಲಿ ಏರ್ಪಡಿಸಿದಂಥದ್ದು ಬಹಳಷ್ಟು ಅರ್ಥಪೂರ್ಣವಾದದ್ದು. ಇಲ್ಲಿ ಸರ್ವಜ್ಞನ ಒಂದು ವಚನವನ್ನು ಸ್ವಲ್ಪ ಮಾರ್ಪಾಡು ಮಾಡಿಸಿಕೊಂಡು ನಾನು ನಿಮ್ಮೊಳಗೆ ಹಂಚಿಕೊಳ್ಬೇಕು ಅಂತ ಇದ್ದೇನೆ. ಅದೇನಂತಂದರೆ, ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಉಸಿರಾಡುವುದೊಂದೇ ಗಾಳಿ, ಸುಡುವಾಗ್ನಿಯೊಂದೇ ಮನುಜರಲ್ಲಿ ಹರಿಯುವುದೇ ಕೆಂಪು ರಕ್ತ, ಇದೆಲ್ಲವರಲ್ಲೂ ಕುಲಗೋತ್ರ ಜಾತಿ ಎತ್ತಣದು ಬದುಕು, ಆಮೇಲೆ ಬದುಕಲು ಬಿಡು ಎಂಬುದು ನಮ್ಮ ಧ್ಯೇಯ ಮಂತ್ರವಾಗಬೇಕು. ಅದು ನಮ್ಮ ಉಸಿರಾಗಿರಬೇಕು. ನಮ್ಮ ಎಲ್ಲರ ದೇಹದೊಳಗೆ ಹರಿಯುವಂಥ ರಕ್ತ ಒಂದೇ, ಅದು ಸೌಹಾರ್ದತೆಯ ರಕ್ತವಾಗಿರಬೇಕು. ಅದೇ ರೀತಿಯಲ್ಲಿ ಅದು ಜಾತಿ, ಮತ, ಕುಲ, ಗೋತ್ರ ಎಲ್ಲವನ್ನು ಹುಸಿಗೊಳಿಸಿ ಜಾತಿ ಮತಗಳ ಹೆಸರಲ್ಲಿ ನಡೆದ ಹೊಡೆದಾಟಕ್ಕೆ ಅದು ಮನುಜ ಕುಲ ನೀಡುವಂಥ ಮಸಿಯನ್ನು ಅಳಿಸಿ ನಮ್ಮೆಲ್ಲರೊಂದಿಗೆ ಪ್ರೀತಿ ವಿಶ್ವಾಸವನ್ನು ಅದು ತೋರ್ಪಡಿಸಬೇಕು ಅಂತ ಹೇಳುತ್ತಾ, ಇವತ್ತಿನ ಈ ರಕ್ತದಾನ ಶಿಬಿರದಲ್ಲಿ ರಕ್ತದಾನಿಗಳ ಆಗಮಿಸಿರುವಂತಹ ಎಲ್ಲರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಅವರಿಗೆ ಪರಮಾತ್ಮನ ಆಯುರಾರೋಗ್ಯವನ್ನು ನೀಡಲಿ. ಇನ್ನು ಸಾಮಾನ್ಯವಾಗಿ 55 ವರ್ಷಕ್ಕೆ ರಕ್ತದಾನ ಮಾಡೋದನ್ನು ನಿಲ್ಲಿಸಬೇಕಾಗ್ತದೆ. ಅದಕ್ಕಿಂತ ಮೊದಲು ಸಾಮಾನ್ಯ ಬಹಳಷ್ಟು ಯುವಕರಿರ್ತಾರೆ, 20ರಿಂದ 50 ವರ್ಷದೊಳಗೆ ಕನಿಷ್ಠ ಪಕ್ಷ 3 ತಿಂಗಳಿಗೊಮ್ಮೆ ರಕ್ತವನ್ನು ಕೊಡ್ಬೋದು. ಆ ರಕ್ತ ಈಗ ನಾವೆಲ್ಲ ತಿಳ್ಕೊಂಡಾಗಂತ ಎಲ್ಲ ವಿಚಾರಗಳನ್ನು ಇವತ್ತು ನಾವು ಪ್ರಾಕೃತಿಕವಾಗಿರುವಂಥದ್ದು ರಕ್ತ, ಆದರೆ ಅದನ್ನೆಲ್ಲ ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ರಕ್ತಕ್ಕೆ ಬದಲಾಗಿ ಸಬ್ಸ್ಟಿಟ್ಯೂಟ್ ಆಗಿ ಇವತ್ತು ಏನನ್ನು ಕಂಡುಹಿಡಿಯಲಿಲ್ಲ. ಅದರ ಬಗ್ಗೆ ಅನ್ವೇಷಣೆಗಳು ನಡೀತಾ ಇದ್ದಾವೆ, ಸಂಶೋಧನೆ ನಡೀತಾ ಇದೆ. ಒಂದು ದಿನ ಬಹುಶಃ ಅದರಲ್ಲಿ ಮಾನವ ಯಶಸ್ಸಾದರೆ ಆಗಲೂ ಈ ರಕ್ತದ ಅವಶ್ಯಕತೆ ಇದ್ದೇ ಇರ್ತದೆ. ಯಾಕಂದರೆ ಒಬ್ಬನ ರಕ್ತ ಒಬ್ಬನ ರೀತಿಯಲ್ಲಿ ಇರೋದಿಲ್ಲ, ಅಥವಾ ನನ್ನ ರಕ್ತ ನನ್ನ ತಾಯಿಯ ರಕ್ತ ಒಂದೇ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೆಲವು ವಿಶೇಷವಾದಂಥ ರಕ್ತಗಳಿವೆ, ಅಪರೂಪವಾದಂಥ ರಕ್ತಗಳಿವೆ. ಆದ್ದರಿಂದ ಇಲ್ಲಿ ಮಾಡಲಿಕ್ಕಿರುವಂತಹ ಈ ರಕ್ತದಾನ ಬಹಳಷ್ಟು ಅರ್ಥಪೂರ್ಣವಾದದ್ದು, ಮಹತ್ವಪೂರ್ಣವಾದದ್ದು. ಈ ಒಂದು ದೈವಿ ಕಾರ್ಯದಲ್ಲಿ ಕೈಜೋಡಿಸಿಕೊಂಡು ನಮ್ಮೊಂದಿಗೆ, ನಾನು ಈ ಅಯ್ಯಪ್ಪ ಮಂದಿರದ ಒಬ್ಬ ಅವಿಭಾಜ್ಯ ಅಂಗವಾಗಿರುವಂಥ ಸಣ್ಣ ವ್ಯಕ್ತಿ, ಅವರೆಲ್ಲರ ಪರವಾಗಿ ಈ ಅಯ್ಯಪ್ಪ ಮಂದಿರದ ಸಲುವಾಗಿ ಪರವಾಗಿ ಎಲ್ಲರನ್ನು, ಮುಖ್ಯವಾಗಿ ಈ KMC ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿ ವರ್ಗ, ಅದೇ ರೀತಿ ದಂತ ತಪಾಸಣಾ ಕೂಡ ಇಲ್ಲಿ ನಡೆಯಲಿದೆ, ಅವರನ್ನೆಲ್ಲ ಅಭಿನಂದಿಸ್ತಾ ಅವರಿಗೆಲ್ಲ ಕೃತಜ್ಞೆಯನ್ನು ಸಲ್ಲಿಸ್ತಾ ನಾನು 2 ಮಾತುಗಳನ್ನು ಹೇಳಿ ನಿಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಇದು ಭಾಷಣಕ್ಕಿರುವಂಥ ಅವಧಿ ಅಲ್ಲ, ಇದು ಪ್ರಾಕೃತಿಕವಾಗಿ ಪ್ರಾಯೋಗಿಕ ಮಾಡಬೇಕಾದಂಥ ಕೆಲಸ ಕಾರ್ಯಕ್ಕೆ ನಾವು ಸೇರಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ. ಆತ್ಮೀಯವಾಗಿರುವಂತಹ ಪ್ರೊಫೆಸರ್ ರಾಧಾಕೃಷ್ಣ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ವೇದಿಕೆಯ ಇನ್ನೊಬ್ಬ ಮುಖ್ಯ ಅತಿಥಿ ಡಾಕ್ಟರ್ ವರುಣೋದರ್ ಪ್ರದೀಪ್ ಕುಮಾರ್ ಇವರು 2 ಮಾತುಗಳನ್ನು ಆಡಬೇಕು ತಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. रक्तदान को बेहतर दंत चिकित्सा आम डेंटिस्ट डेंटल सर्जन एनर्जी 19 इयर्स प्राक्टिस 99 मुगीतेने बेत बेत ऊर्ड प्राक्टिस इत्ते 4 ವರ್ಷದ ಕುಡ್ಲ ಬತ್ತಿ ಬೋಕ ನೆನಪಿಡುತ್ತೆ. 4 ವರ್ಷದ ಡೆಂಟಿಸ್ಟ್ ಕಾಲೇಜ್ ಬಿಡ್ತು ಆರ್ಟ್ ಫೀಲ್ಡ್ ఉంటుంది ಜಾಸ್ತಿ. ಆರ್ಟ್ ಫೀಲ್ಡ್ ಮಾಡ ಲೈವ್ ಆರ್ಟ್ ಬೇಕು, ಬೇತ ಬೇತ ಸೆಲೆಬ್ರಿಟೀಸ್ ಮೀಟ್ ಆಗುತ್ತೆ. ಸೊ ಐತೆ ಮತ್ತೆಡು ಎಂಕಲು ಸೋಷಿಯಲ್ ಸರ್ವಿಸಸ್ ಗ್ರೂಪ್ ಉಂಟು. ಎಂಕಲ್ಪ ಕ್ಯಾಂಪ್ಸ್ ಮಾಡ ಯೂಶಲಿ ಜೋಕ್ಲಿಗೆ ಎನ್ಸೆನ್ಸಿ ಬೋರ್ಡು ಹೆಲ್ಪ್ ಮಾಡ್ತಾರೆ. ಅಪ್ರೋಚ್ ಮಾಡ್ತೀನಿ ಮತ್ತು ಕಾಸ್ದ ಸಹಾಯ ಆಡು ಬೇತಗೊಂಡ ಸಹಾಯ ಆಡ ಬತ್ತದ ಎಂಕಲು ಒಟ್ಟಿಗೆ ಸೇರೋದು. ಎಂಕಲು ಅಟ್ಲಿಗೆ ಬೋರ್ಡು ಕಾಸ್ಟ್ ಅಂತ ಕೇಂದು ಐತೆ ಮತ್ತೆ ಎಂಕಲು ಈವೆಂಟ್ ಮಾಡ ಡ್ರಾಯಿಂಗ್ ಆಗೋದು, ಜನಕಲ್ ನಡೆಯೋದು, ಬೇತೆ ಬೇತೆ ಇಂಚಿನ ಆ್ಯಕ್ಟಿವಿಟೀಸ್ ಶುರು ಮಾಡ್ತದೆ. అయితే ಕಾಸು ಕಲೆಕ್ಟ್ ಮಾಡ್ತದೆ అయినంకలు ಜನಕಲೆ ಮುಗ್ಲ ಏರೆ ಬೋರ್ಡು ಹಾಕೋದು. ಸೊ ಅಂಚನೆ ಒಂದ್ಲ ಮೂಲಿದ್ದ ಮತ್ತೊಂದು ಭಾರಿ ಇಟ್ಟೆ ರಕ್ತದಾನ ಮಾಡ್ತಾಯಿರೋ ಇವಾಗ ಡೆಂಟಲ್ ಮಾಡ್ತಾಯಿರೋ ಕ್ಯಾಂಪ್, ಡೆಂಟಲ್ ಕ್ಯಾಂಪ್ ಎಲ್ಲ ಮಸ್ತ್ ಮಾಡ್ತದೆ. ಕಾಲೇಜ್ ನೋಡ್ರೆ ಬ್ಯಾಂಗ್ಳೂರ್ ಮಾಡ್ತೈತೆ, ಇವಾಗ ನಾನು ಮಾಡಿರ್ತಿದ್ದೆ ಒಂದು ಟೈಮು 3 ವರ್ಷ ಗೌರ್ಮೆಂಟ್ ಆಫ್ ಮಾಡಿದ್ದು ಮಾಡ್ತೈತೆ. ಅಪರಾಧ ಸುಮಾರು ಕ್ಯಾಂಪ್ ಮಾಡ್ತೈತೆ. ಐಟು ಹಿಂದೆಟು ಡೆಂಟಲ್ ಅವೇರ್ನೆಸ್ ಬಂದ ಡೆಂಟಲ್ ಅವೇರ್ನೆಸ್ ಕ್ರಿಯೇಟ್ ಆಗ್ಬಿಡುತ್ತೆ. ಸುಮಾರು ಜನಕ್ಕೆ ದೇಶ ಆಗ್ಬಿಡುತ್ತೆ. ಕೂಲಿಂದ ಬಂದಾಗ ಬೇನೆ ಮನ ಮಾತ್ರ ನೆನಪಾಗ್ತದೆ ಡಾಕ್ಟರ್ ಕೂಲಿ ಬೇನೆ ಬಂದಾಗ ಬಂದವರು ಡಾಕ್ಟರ್ ನೆನಪು ಖುಷಿ. ಬಟ್ ಅದು ಪ್ರಿವೆಂಟ್ ಮಾಡೋದು ಎಷ್ಟು ಅಗತ್ಯ ಉಂಟು ಭಾರಿ ಇಂಪಾರ್ಟೆಂಟ್. ಅವು ಜನಕ್ಕೆ ಗೊತ್ತಾಗೋಣ ಇಂಚಿನ ಕ್ಯಾಂಪ್ ಅಂತ ನಮಗೆ ಬಂತ ತೋಜ ಇದು ಫುಲ್ ಕ್ಯಾಂಪ್ ಫುಲ್ ಟ್ರೀಟ್ಮೆಂಟ್ ಆಗಿರಲ್ಲ. ಅಟ್ಲೀಸ್ಟ್ ಅಕ್ಕನ ಜೋಬ್ಲನ್ನು ಅಕ್ಕನ ಪೇರೆಂಟ್ಸು ಫ್ರೆಂಡ್ಸು ಅಕ್ಕನ ಫುಲ್ ಎತ್ತೊಂಬತ್ತಿ ನಮಗೆ ಮುಕ್ಕಳು ಬಂದ್ರೆ ಅಂದು ಇಂಚೆಂಚು ನಮಗೆ ಉಡುಪು ಇತ್ತು ಸ್ಟಾರ್ಟ್ ಆದದು. ಇದು ಹೆಂಚಾಗ್ಬಿಟ್ರೆ ಡೆಂಟಲ್ ಟ್ರೀಟ್ಮೆಂಟ್ ಮಾಡಿದಾಗ ಫಸ್ಟ್ ಸ್ಟೇಜ್ ಇಡಾಗ ಮಸ್ತ್ ಬೇನೆ ತಿನ್ನೋದನ್ನೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಇತ್ತೆ ಲಾಸ್ಟ್ ಸ್ಟೇಜ್ ಹೋಯ್ನಪ್ಪ ಇಂಕ್ಲೂಡ್ ಕೂಡ ಇಂಜೆಕ್ಷನ್ ಕೊಡ್ಕೊಂಡು
ಪಂಡ ಇನ್ವೆಸಿವ್ ಟ್ರೀಟ್ಮೆಂಟ್ ಕೊಡು ಐದು ಇದು ಇಂಚಿನ ಕ್ಯಾಂಪ್ ನೋದಿನಪ್ಪಾಗ ಜನಕ್ಕೆ ಗೊತ್ತಪ್ಪ ಸ್ಟಾರ್ಟಿಂಗ್ ಸ್ಟೇಜ್ ನೋಡು ಇಂಚೆ ಹೋಗೋದು ಅಪ್ಪಾಗ ಟ್ರೀಟ್ಮೆಂಟ್ ಮುಗಿಗೋಲಿ ಕಾಸು ಕಮ್ಮಿ ಖರ್ಚು ಹಾಕೊಂಡು ಬೇನೆ ಕಮ್ಮಿ ಹಾಕೊಂಡು ಒಂದೇ ತಿಂಗಳು ಮುಂದೆ ಬಂದಿನಪ್ಪಾಗ ಬೇದೇರು ಅಕ್ಕನ ಪೇರೆಂಟ್ಸ್ ಕಾವಡು ಅಕ್ಕನ ಜೋಗಲಿಗೆ ಆರ್ಡರ್ ಮಾಡಿನಪ್ಪ ಅಕ್ಕಲು ಇಲ್ಲ ಹೋದು ಅವೇ ಮಾಡ್ತಾರೆ ಸೊ ಎವ್ರಿ ಎಂಕಲೇಜ್ ದಿ ಪೇಷಂಟ್ ಅಕ್ಕಲಿಗೂ 6 months ಮಂಜಿ ಜಿಡ 3 months ಮಂಜಿ ಬತ್ತ ಚೆಕಪ್ ಮಾಡ್ಕೊಳ್ಳೋಣಪ್ಪ ಎಂಚಿಲ್ಲ ಪ್ರಾಬ್ಲಮ್ ಇಜನ ಕೂಲಿದೆ ಬತ್ತ ಚೆಕಪ್ ಮಾಡ್ಕೊಳ್ಳೋಣಪ್ಪ ಜಸ್ಟ್ ಒಂದು ಕನ್ಸಲ್ಟೇಷನ್ ಫೀಸ್ ಹೋಗ್ಕೊಂಡ ಇಜನ ಫ್ರೀ ಚೆಕಪ್ ಲ ಎಂಚ ಅಗತ್ಯದ ಮಾತ್ರ ಟ್ರೀಟ್ಮೆಂಟ್ ಬಟ್ ಎಂಚ ಸ್ಟಾರ್ಟಿಂಗ್ ಸ್ಟೇಜ್ ಇದ್ರಪ್ಪ ಟ್ರೀಟ್ಮೆಂಟ್ ಮಾತ್ರ ಬೇನೆ ಅವರ ಪಾಪ ಫ್ಯೂಚರ್ ಟೆನ್ಷನ್ ಕೂಡ ಹೋಗಿ ಸೊ ಇಂಚಿನ ಎವಿಡೆನ್ಸ್ ಕ್ಯಾಂಪ್ ಕೊಡ್ತಾ ಮಸ್ತ್ ಅವು ಮಸ್ತ್ ಹೆಲ್ಪ್ ಆಗ್ಬೋದು ಅಂತ ಬಂದಿದ್ದಾರೆ ಸೊ ಮುಗ್ಲೇಬರ ಮಂತ್ರಿ ಆಲ್ ದಿ ಬೆಸ್ಟ್ ಹೆಡ್ ಹ್ಯಾಂಡ್ ಶುಭ ಸಂದೇಶವನ್ನು ನೀಡಿದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇವತ್ತು ರಕ್ತದಾನದ ಬಗ್ಗೆ ನಮಗೆ ಮಾಹಿತಿಯನ್ನು ಒಂದು 2 ಪದಗಳ ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ಅದಿತಿ ಅವರು ಈ ರಕ್ತದಾನದ ಬಗ್ಗೆ ಮಾಹಿತಿಗಳನ್ನು ನೀಡಬೇಕು ಅಂತ ನಾನು From KMC Hospital, I want to thank everyone who's come here today for donating blood. I just want to say there are no restrictions for donating blood. As long as you're between 18 to 60 years of age, your weight is more than 45 kgs and your hemoglobin is normal and you don't have any health problems, everyone can donate. So I want to encourage as many people as you can to donate because you will be donating, one person will be donating blood, but that blood will be used to save the lives of 3 different patients. So thank you. ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಇದರ ಪರವಾಗಿ ವಿಷನ್ ಕೂಡ ಇದರ ಅಧ್ಯಕ್ಷರಾದಂತಹ ಜಿತೇಂದ್ರ ಇವರು ನಮಗೆ ಈ ಒಂದು ಕೃತಜ್ಞತೆಯ 2 ಮಾತುಗಳನ್ನು ಆಡಬೇಕು ನಾನು ಕೇಳಿಕೊಳ್ತಾ ಇದ್ದೇನೆ. ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಸೋಮೇಶ್ವರ ಇದರ ಆಶ್ರಯದಲ್ಲಿ ಶ್ರೀ ರಕ್ತೇಶ್ವರಿ ಬಳಗ ಸೋಮೇಶ್ವರ ವಿಷನ್ ಗುಡ್ಲ ರಿಜಿಸ್ಟರ್ಡ್ ಮಂಗಳೂರು ತ್ರಿರಂಗ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಸಹಯೋಗದೊಂದಿಗೆ ಎಬಿಸಿ ಚೈತನ್ಯ ಗೆಳೆಯರ ಬಳಗ ಮತ್ತು ಮಹಿಳಾ ಬಳಗ ಅಡ್ಕ ಗಜಾನನ ಮಿತ್ರ ಮಂಡಳಿ ಗಜಾನನ ಮಹಿಳಾ ಮಂಡಳಿ ಕೋಟೆಕಾಲ್ ಇದರ ಸಹಕಾರದೊಂದಿಗೆ ಗುರುಸ್ವಾಮಿ ದಿವಂಗತ KR ಪ್ರಭಾಕರನ್ ಇವರ ಸ್ಮರಣಾರ್ಥ KMC ಆಸ್ಪತ್ರೆ ಮಂಗಳೂರು ಇವರಿಂದ ರಕ್ತದಾನ ಶಿಬಿರ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ದಂತ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರ ನಡೆಯುತ್ತಾ ಇದೆ. ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ KMC ವೈದ್ಯಕೀಯ ಸಿಬ್ಬಂದಿಗಳು ಹಾಗೂ ಎಲ್ಲ ರಕ್ತೇಶ್ವರಿ ಬಳಗ ಹಾಗೂ ಎಲ್ಲ ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ಎಲ್ಲ ಕೃತಜ್ಞತೆಗಳು. ಧನ್ಯವಾದ. ತ್ರಿರಂಗ ಟ್ರಸ್ಟ್ ಮಂಗಳೂರು ಇದರ ಸಹಯೋಗದೊಂದಿಗೆ ಎಬಿಸಿ ಚೈತನ್ಯ ಗೆಳೆಯರ ಬಳಗ ಮತ್ತು ಮಹಿಳಾ ಬಳಗ ಗಜಾನನ ಮಿತ್ರ ಮಂಡಳಿ ಗಜಾನನ ಮಹಿಳಾ ಸೇವಾ ಟ್ರಸ್ಟ್ ಇದರ ವತಿಯಿಂದ ನಡೆಯುವಂತಹ ದಿವಂಗತ ಗುರುಸ್ವಾಮಿ KR ಪ್ರಭಾಕರ್ ಇವರ ಸ್ಮರಣಾರ್ಥ KMC ಆಸ್ಪತ್ರೆ ಮಂಗಳೂರು ಇವರ ವತಿಯಿಂದ ರಕ್ತದಾನ ಶಿಬಿರ ಉಚಿತ ವೈದ್ಯಕೀಯ ಶಿಬಿರ ಹಾಗೂ ದಂತ ತಪಾಸಣಾ ಚಿಕಿತ್ಸಾ ಶಿಬಿರದ ಇಲ್ಲಿನ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿದಂಥ ನಮ್ಮವರೇ ಆದಂಥ ಮಂದಿರದ ಮಾಜಿ ಟ್ರಸ್ಟಿಗಳು ಹಾಗೂ ಗುರುಗಳಾದಂಥ ಪ್ರೊಫೆಸರ್ ಶ್ರೀ ರಾಧಾಕೃಷ್ಣ ಇವರಿಗೆ ಮಂದಿರದ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಡಾಕ್ಟರ್ ಶ್ರೀ ವರುಣೋದರ್ ಪ್ರದೀಪ್ ಕುಮಾರ್ ದಂತತಜ್ಞರು ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಶೈಲೇಶ್ ಮಾಲಕರು ಶ್ರೀ ಸಾಯಿಬಾಬಾ ಮೆಡಿಕಲ್ ಸ್ಟೋರ್ ಮಂಗಳೂರು ಇವರಿಗೂ ನಮ್ಮೆಲ್ಲರ